ಕರಾವಳಿಯಲ್ಲಿ ಈಗ ಬಿಸಿಲ ಧಗೆಗೆ ಎಲ್ಲರೂ ಕೂಡ ಕಷ್ಟಪಡುವಂತಾಗಿದೆ. ಕೆಲಸ ಮಾಡುವವರಿಗೂ ಸಮಸ್ಯೆ, ಜೊತೆಗೆ ಈ ಬಿಸಿಲಿನ ಧಗೆಗೆ ಹೊರಗೆ ಹೋಗುವಂಥದ್ದೇ ಬಹಳ ಕಷ್ಟ ಅನ್ನುವ ರೀತಿ ಆಗಿದೆ. ಆದರೆ ವಿಟ್ಲದಲ್ಲೊಬ್ಬ ವ್ಯಾಪಾರಿ ಇದಕ್ಕೊಂದು ಸಖತ್ತಾದ ಪ್ಲಾನ್ ಮಾಡಿಕೊಂಡಿದ್ದಾರೆ. ನೀರಿನ ಫಾಗಿಂಗ್ ಮಾಡುವುದರ ಮೂಲಕ ತನ್ನ ಅಂಗಡಿಗೆ ಬರುವಂತಹ ವ್ಯಾಪಾರಿಗಳು ಅಂದರೆ ಗ್ರಾಹಕರಿಗೂ ಇದರಿಂದ ಒಳಿತಾಗಬೇಕು, ಜೊತೆಗೆ ಆ ಭಾಗದಲ್ಲಿ ಆ ದಾರಿಯಲ್ಲಿ ಹೋಗುವವರಿಗೂ ಸ್ವಲ್ಪ ತಂಪಾಗಲಿ ಅನ್ನುವಂತಹ ದೃಷ್ಟಿಯಿಂದ ಅವರು ನೀರಿನ ಫಾಗಿಂಗ್ ಅನ್ನು ಮಾಡಿದ್ದಾರೆ. ಕರಾವಳಿ ನಾವೀಗ ಗಮನಿಸಬೇಕಾಗುತ್ತೆ. ಬಿಸಿಲಿನ ಅಬ್ಬರದಿಂದ ಜನ ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಹಿಂದೇಟು ಹಾಕುವಂಥ ಪರಿಸ್ಥಿತಿ ಆಗಿದೆ. ಇದರ ನಡುವೆ ವಿಟ್ಲದ ಅಂಗಡಿಯೊಂದರ ಮಾಲಕ ಬಿಸಿಲಿನ ಉಷ್ಣಾಂಶವನ್ನು ತಡಿಲಿಕ್ಕೆ ಅಂಗಡಿಯ ಮುಂಭಾಗ ನೀರಿನ ಫಾಗಿಂಗ್ ಮಾಡುವ ಮೂಲಕ ವಿಶೇಷವಾದಂಥ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ವಿಟ್ಲ 4 ಮಾರ್ಗ ರಸ್ತೆಯಲ್ಲಿರುವ ಕಿಟ್ ಕ್ಯಾಟ್ ಪೆಟ್ ಶಾಪ್ನ ಮಾಲಕ ಇಸ್ಮಾಯಿಲ್ ಅವರು ತಮ್ಮ ಅಂಗಡಿ ಮುಂಭಾಗದ ಮೇಲ್ಭಾಗದಲ್ಲಿ ನೀರಿನ ಪೈಪನ್ನು ಅಳವಡಿಸಿದ್ದಾರೆ. ಅದನ್ನು ಫಾಗಿಂಗ್ ರೀತಿ ಮಾಡಿದ್ದಾರೆ. ಇವರಿಗೆ ಪಕ್ಕದ ಮೊಬೈಲ್ ಅಂಗಡಿ ಮಾಲಕರಾದ ಕಲಂದರ್ ಅವರು ಕೂಡ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಇದು ಕೇವಲ ಇವರ ಅಂಗಡಿಗೆ ಬರೋ ಗ್ರಾಹಕರಿಗೆ ಮಾತ್ರ ಅಲ್ಲ, ರಸ್ತೆಯಲ್ಲಿ ಯಾರೆಲ್ಲ ನಡೆದುಕೊಂಡು ಹೋಗ್ತಾರೆ ಪಾದಚಾರಿಗಳು ಅವರೆಲ್ಲರಿಗೂ ಕೂಡ ಇದು ಪ್ರಯೋಜನ ಆಗ್ತಾ ಇದೆ. ಮಧ್ಯಾಹ್ನದ ವೇಳೆ ಉಂಟಾಗುವ ಸುಡು ಬಿಸಿಲಿಗೆ ಹೆಚ್ಚಾಗಿ ಇದನ್ನು ಬಳಸಲಾಗ್ತಾ ಇದೆ. ಅಂದರೆ ಇಡೀ ದಿವಸ ಇದನ್ನು ಬಳಸುವುದಿಲ್ಲ, ಹೆಚ್ಚಾಗಿ ಮಧ್ಯಾಹ್ನದ ಹೊತ್ತಿನಲ್ಲಿ, ಯಾಕಂತ ಹೇಳಿದರೆ ತುಂಬ ಬಿಸಿಲಿರುವಂಥ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತೆ. ಯಾಕಂತ ಹೇಳಿದರೆ ಇದಕ್ಕೆ 1 ಗಂಟೆಗೆ ಇದು ಇಷ್ಟು ಫಾಗಿಂಗ್ ಆಗಬೇಕಾದ್ರೆ 20 ಲೀಟರ್ ನೀರು ಕೂಡ ಬೇಕಾಗುತ್ತೆ ಮತ್ತು ಅದಕ್ಕೆ ಒಂದು ಸಣ್ಣ ಮೋಟರ್ ಕೂಡ ಅಳವಡಿಸಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಅವರು ಮದೀನದಲ್ಲಿ ಈ ರೀತಿಯ ಫಾಗಿಂಗನ್ನು ಅಳವಡಿಸಿದ್ರು. ಅದನ್ನು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಇಲ್ಲಿಯೂ ಕೂಡ ಆ ಪ್ರಯೋಗವನ್ನು ಮಾಡಿದ್ದಾರೆ. ಇಸ್ಮಾಯಿಲ್ ಅವರ ಈ ಕಾರ್ಯಕ್ಕೆ ಎಲ್ಲೆಡೆ ಕೂಡ ಈಗ ಭಾರಿ ಪ್ರಶಂಸೆ ಕೂಡ ವ್ಯಕ್ತ ಆಗ್ತಾ ಇದೆ. ಅಕ್ಕಪಕ್ಕದ ಅಂಗಡಿಯವರು ಮತ್ತು ಗ್ರಾಹಕರು, ಪಾದಚಾರಿಗಳು ಕೂಡ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸೌದಿ ರಾಷ್ಟ್ರದಲ್ಲಿ ಒಂದು ನೋಡಿದ್ದೆ ನಾನು, ಮಕ್ಕಾ ಮದೀನಲ್ಲಿ ಒಂದು ಬಿಸಿ ಇದ್ದ ಕಾರಣ ಅದು ಫ್ಯಾನ್ ತರ ಫಾಗ್ ಮಾಡ್ತಾ ಇದ್ರು. ಅದನ್ನ ನೋಡಿ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಒಂದು ಐಡಿಯಾ ಮಾಡಿ ಪ್ರೆಷರ್ ಪಂಪ್ ಹಾಕಿ ಇಂಥ ಫಿಲ್ಟರ್ ಅನ್ನು ಎಲ್ಲ ಹುಡುಕಿ ಲಾಸ್ಟ್ಗೆ ಬೊಬ್ಬಕೇರಿ ಭಟ್ರು ಪೈಪ್ ಅಂಗಡಿಗೆ ತರಿಸಿದೆ. ಅಲ್ಲಿಂದ ನಾನು ಅದ್ರಲ್ಲಿ ಬರೋದು ಲಾಟ್ ತರಿಸಿ ನಾನೊಂದು 10 ಪೀಸ್ ತಗೊಂಡು ಇಲ್ಲಿ ಪ್ರೆಷರ್ ಪಂಪು ಫಿಲ್ಟರ್ ಎಲ್ಲ ಹಾಕಿ ಪ್ರಯೋಗ ಮಾಡಿದೆ. ಸಕ್ಸಸ್ ಆಯ್ತು. ಎಷ್ಟು ಪೈಪ್ ಹಾಕಿದ್ರಿ? ಅದು 6 ಆಗಿದೆ. ಎಷ್ಟು ನೀರೆಷ್ಟು? ಅದು ಗಂಟೆಗೆ 20 ಲೀಟರ್ ಹೋಗುತ್ತೆ. ಅರ್ಧ HP ಪಂಪ್ ಇದೆ, ಪ್ರೆಷರ್ ಪಂಪ್. ಜನಗಳು ಏನ್ ಹೇಳ್ತಾರೆ? ಒಳ್ಳೆ ಅಭಿಪ್ರಾಯ. ಎಲ್ಲರೂ ಬರುವವರು ಹೋಗುವವರು ಎಲ್ಲ ಒಳ್ಳೆ ಅಭಿಪ್ರಾಯ. ಪೊಲೀಸ್ ಅವರು, ಟ್ರಾಫಿಕ್ ಇಲ್ಲಿದ್ದವರು ಎಲ್ಲ. ಎಷ್ಟು ಗಂಟೆ ರನ್ ಮಾಡ್ತಿದ್ದೆ? ನಾನು ಈಗ ಜಾಸ್ತಿ ಬೇಸಿಗೆಯಲ್ಲಿ ಮಧ್ಯ 11 ಗಂಟೆ ಹಾಕಿ 5 ಗಂಟೆವರೆಗೆ ಬರ್ತಾನೆ. ಇಲ್ಲದ್ರೆ ಗಂಟೆಗೆ ಒಂದು 10 ನಿಮಿಷ. ಇಲ್ಲದಲ್ಲಿ ಈಗ ಕೆಲವು ವರ್ಷಗಳಿಂದ ವಿಪರೀತ ಸೆಕೆ ಇರ್ತದೆ. ವ್ಯಾಪಾರಿಗಳಿಗೆಲ್ಲ ಅಂಗಡಿಗಳಿಗೆ ಕೂತ್ಕೊಳ್ಳಿಕ್ಕೆ ಆಗದಿರುವಂತಹ ಒಂದು ಪರಿಸ್ಥಿತಿ ಆಗ್ತಿತ್ತು. ಈ ಸಂದರ್ಭದಲ್ಲಿ ವಿಟ್ಲದ ಕೆಲವು ವ್ಯಾಪಾರಸ್ಥರು ಏನು ಮಾಡಿದ್ರು, ಒಂದು ಹಸಿರು ಬಣ್ಣದ ಒಂದು ಬಟ್ಟೆಯನ್ನ ಹಾಕ್ತಾ ಇದ್ರು. ಇದರಿಂದ ಸ್ವಲ್ಪ ಬಿಸಿಲಿನ ಅನುಭವ ಕಡಿಮೆ ಆಗಿ ತಂಪು ವಾತಾವರಣ ಆಗ್ತಿತ್ತು. ಈಗ ನಮ್ಮ ಇಸ್ಮಾಯಿಲ್ ರವರು ಯೂಟ್ಯೂಬಲ್ಲಿ ಏನೋ ಒಂದು ಹುಡುಕ್ತಾ ಇರುವಾಗ ಪವಿತ್ರ ಮದೀನದ ಒಂದು ನಗರದಲ್ಲಿ ಈ ರೀತಿಯ ಒಂದು ನೀರಿನ ಸ್ಪ್ರೇ ಮಾಡುವ ಮೂಲಕ ತಂಪಿನ ವಾತಾವರಣ ಮಾಡುವಂತ ಒಂದು ವಿಧಾನ ಕಂಡುಕೊಂಡು ಅದನ್ನು ತನ್ನ ಅಂಗಡಿಯಲ್ಲಿ ಈಗ ಅಳವಡಿಸಿಕೊಂಡಿದ್ದಾರೆ. ಇದು ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಕೂಡ ಏನೋ ತುಂಬಾ ಸೆಕೆ ಆಗೋಗೊಮ್ಮೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ನಿಂತು ಸ್ವಲ್ಪ ತಂಪಿನ ಅನುಭವವನ್ನು ಪಡ್ಕೊಂಡು ಹೋಗ್ತಾ ಇದ್ದೇವೆ. ಸಾರ್ವಜನಿಕರಂತ ಕೂಡ ಇದಕ್ಕೆ ಒಳ್ಳೆಯ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದು ಕೇವಲ ಇವರೇ ಒಬ್ಬರ ಅಂಗಡಿ ಮಾತ್ರ ಅಲ್ಲ, ಇಲ್ಲಿನ ಸುತ್ತಮುತ್ತ ಪ್ರದೇಶಗಳಿಗೆ ಕೂಡ ತಂಪಿನ ಒಂದು ವಾತಾವರಣ ಉಂಟು ಮಾಡ್ತಾ ಇದೆ. ನಮಗೆ ತುಂಬಾ ಒಳ್ಳೇದು, ತಂಪಾಗ್ತದೆ. ಅದು ನನಗೆ ಸಹ ಒಳಗೆ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಸೆಕೆಗೆ ಕೂಲ್ ಆಗ್ತದೆ. ಮತ್ತೆ ತುಂಬಾ ಜನ ನನಗೆ ಬಂದು ಕೇಳ್ತಾರೆ, ಇದು ಎಲ್ಲಿನ ತರಿಸುದವರು, ನಮಗೆ ಸಹ ತಂದು ಕೊಡುವಾರ ಅಂತ ತುಂಬಾ ಜನ ಬಂದು ಕೇಳ್ತಿದ್ದಾರೆ. ಆಮೇಲೆ ತುಂಬಾ ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾರೆ. ಸಂಜೆ ಮಧ್ಯಾಹ್ನ ಹೊತ್ತೆಲ್ಲ ಹೋಗುವಾಗ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಸ್ವಲ್ಪ ತಂಪು ಮಾಡಿಕೊಂಡು ಆಮೇಲೆ ಹೋಗ್ತಾರೆ. ತುಂಬಾ ಮಂದಿ ಬೈಕಲ್ಲೆಲ್ಲ ಬಂದವರೆಲ್ಲ ನಿಂತುಕೊಂಡೆಲ್ಲ ಹೋಗಿ ಸ್ವಲ್ಪ ತಂಪು ಮಾಡಿ ಖುಷಿ ಪಟ್ಟು ಹೋಗ್ತಾರೆ ತುಂಬಾ ಜನ. ತುಂಬಾ ಆಸುಪಾಸಿನವರೆಲ್ಲ ಬರ್ತಾರೆ. ಈ ಬಿಸಿಲಿನ ಬೇಗೆಗೆ ಒಂದು ಒಳ್ಳೆ ತಂಪು, ಸ್ವಾಭಾವಿಕವಾದ ತಂಪು ಅಂತ ಹೇಳ್ಬೋದು. ಒಂದು ಗಾಳಿಯಾಗಿ ಒಂದು ಬಂದವರೆಲ್ಲ ಖುಷಿ ಪಟ್ಟು ನಮ್ಮ ಹತ್ರ, ನಾನು ಹತ್ತಿರದ ಅಂಗಡಿಯವ, ಜ್ಯೂಸ್ ಅಂಗಡಿಯವ, ಎಲ್ಲರೂ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ವಿಟ್ಲ ಜನತೆಗೆ ಒಂದು ಬಾರಿ ಒಳ್ಳೆ ಅಭಿಪ್ರಾಯ ಉಂಟು. ಮತ್ತೆ ಹೀಗೆ ಎಲ್ಲರೂ ಒಂದು ಪ್ರಯತ್ನ ಪಟ್ಟು ಮಾಡಿದ್ರೆ ಒಳ್ಳೇದು ಅಂತ ಹೇಳುದು ನಾವು.